ನನ್ನೊಂದು ಸಮಸ್ಯೆ ಮಗೆ ಭಕ್ತನ ಸಡಗರ ಸಂಭ್ರಮ ವಿಶ್ರಾಂತಿನಲ್ಲಿ ಸಂತೋಷವನ್ನು ದಾನ ಇರುವ ಹೊರತು ವಿಶ್ರಾಂತಿ ಕಡೆ ಕೊಡಲು ಒಂತೆ ಭಕ್ತಿ ನಿದ್ರೆಡಿತ್ತಿನ ಪೊರ್ತುಡರಸು ನಿದ್ರೆಡಿತ್ತಿನ ಪೊರ್ತುಡರಸು ರುದ್ರಮೂರ್ತಿಲ ಪಂಡಿಪಾತೆರ ವೃತ್ತಿಮಲ್ ನಮ್ಮೊಂದು ಬಲದುಂಡು ಕೈಕೊಂಡ ಗಾಪುರನು ನುಡಿದೋ ಮುರಳಿಯಾವಡಲು ಮಡಿದಲ್ಲ ಗುತ್ತೊಂದು ಬಡಿಬಾರ ಹಿಡಿದು ಮಡಿಗಂದ ತುಡರಾವಡು ನಿನ್ನ ಕನಟು ಬತ್ತಿನ ಬೇಕೇ ಇರ್ಲತ್ತು ಕೊಳ್ಳಿ ಕೊಟ್ಟಡು ನೆನೆಯ ನೆಂಚಿನ ಈಶ್ವರ ದೇವಿರೇ ಯಾನಲ್ಲೇ ಬಾಳೆ ನನ್ನ ದುಂಬಲು ಭಾರಿ ಮಲ್ಲ ಒಂಜಿ ಕಚ್ಚರಿ ನಡೆದವರಂಡು ಬಾಲೆ ಅಲ್ಲ ಒಂಜಿ ಮುನಿ ಎನ್ನವಾಯನಂಚಿನ ಆತ್ಮಲಿಂಗನು ಕೋಡಿ ಬಂದಿನಂಚಿನ ಕ್ಷೇತ್ರದ್ದು ನಿನ್ನವಾಯನಂಚಿನ ಅಮ್ಮೆಂಬಳ ಪತ್ತೊಂದು ಬರೊಂದುಲ್ಲೆ ಆ ನಿನ್ನ ಅಮ್ಮೆಂಬಳ ಬಂತಿನ ಜಾಗೆಡು ಐದು ಮಾಗಿನ ಜಾಗದೀ ಬುರ್ದು ಕೊರಡು ಆ ಜಾಗೆಡು ಎನ್ನವಾಯನಂಚಿನ ಸೋಮನಾಥದ ಬಂತಿನಂಚಿನ ದೇವಾಲಯ ಪೊರ್ಲುಡ ಆವಡು ಬಾಲೆ ಅವು ನಿನ್ನ ಕೈಯಲ್ಲೇ ಆವಡು ಜಾಗಿರು ಬುರ್ದು ಕೊರ್ಲ ದೇವಸ್ಥಾನ ಕಟ್ಟಾಲ ಎಡ್ಡೆ ಆವಡು ಬಾಲೆ ಎಡ್ಡೆ ಆವಡು ಎಡ್ಡೆ ಆವಡು ಕನಕ ವಿಷಯ ತಿಳಿದು ಮನಸ್ಸಿಡಲ ಸುಗಿದೊಂದು ಪೂರ ಜನಗುಲನೆ ಒಟ್ಟು ಮಲ್ಲ ದೇವರಿಗೂ ಸಿರಿಗುಂಡ ದೈವಲಿಗೂ ಬರಿಮಾಡ ಸೋಮನಾಥೇಶ್ವರನಲ್ಲಿಡೆ ಅಪ್ಪಾಜಿ ಕಾರಣ ಭಕ್ತನ ಪುರ್ತು ಮನಸ್ಸು ನೆಮ್ಮದಿಯಾಗ ವಿಶ್ರಾಂತಿಗೆ ಬರೋದಿಟ್ಟಿತ್ತೆ ಕಟ್ಟಿನ ಕಣ ಇದಕ್ಕೆ ಎರಡನೇ ನಂಬೆನ ದಯಗಪ್ಪಾಜಿ ಸಾಕ್ಷಾತ್ ದೇವರನ್ನ ದಿವ್ಯ ಮೂರ್ತಿನ ಎನ್ನ ಕಣ್ಣಾರ ಪ್ರಿಯ ಆತ ಮಾತ್ರ ಎರಡನೇ ಉದ್ದೇಶದಿಂದ ನಾನು ಪಾತೆರ ಕೋಡಿ ಕ್ಷೇತ್ರ ಮುನಿಕುಲು ಕಾಣ್ತಂತ ಆತ್ಮಲಿಂಗ ಅಮ್ಮೆಂಬರ ಸ್ಥಾಪನೆ ಮಾಡಿಕೊಟ್ಟಿ ಅಲ್ಪ ಸೋಮನಾಥೇಶ್ವರನ ನಮ್ಮ ತೊಟ್ಟಿಗೆ ದೇವದೇವರಿಗೆ ಗುಡಿ ನಿರ್ಮಾಣ ಮಾಡಿಕೊಟ್ಟು ಆತ ಮಾತ್ರ ಈ ಅಮ್ಮೆಂಬಳದ ದೇವಸ್ಥಾನ ನಿನ್ನ ವಯಸ್ಸಿನ ಕುಂಬಳೇಶ್ವರದ ಅಧಿಕಾರದ ಐದು ಮಾಗನನ್ನು ಬಿಡಿದುಕೊಳ್ಳಲು ಅಂದುಕೊಂಡೆ ಏತೋ ತಪಸ್ಸುಮಂತ ಋಷಿಮುನ್ನಗಳಿಗೆ ಕೂಡ ದೇವರ ತೀರದಿ ಕುಜರಿಗೆ ಅಜ್ಜಪ್ಪ ಆರಾಧನೆ ಉದ್ದೇಶಪೂರ್ವಕವಾದ ತೀರದಿಕ್ಕೇರಿತ್ತಂದ ಎನ್ನ ಜನ್ಮ ನಿರ್ಮಿತ್ತು ಪಾವನಾಯರನ್ನ ಕೊನೆಗೆ ಖಂಡಿತ ಸಾಧ್ಯ ಅತ್ತ ಸಂತೋಷದ ವಿಷಯ ಅಜ್ಜನವರ ಅಧಿಕಾರ ಉಂಟು ನಾನು ಸೀಮೆ ನಮರಡು ಗುರುಪುಣ ವಿಷಯ ಐದು ಮಾಗನನ್ನು ಕುರುಳಿ ಆಡ ನಮ್ಮನೆ ನಮ್ಮ ಭಂಡಾರದ ಪನವಡೆ ಕಟ್ಟಾಯ ಅಂದ ಎಲ್ಲ ಹೆಚ್ಚಿನ ಆಪಣ ಗೊತ್ತಿಲ್ಲ ಅವು ಅರಸನ್ನ ದೇವಸ್ಥಾನ ಅವು ಆರ್ನಕ್ಕುಲತ್ತಕ್ಕಲ್ಲ ಕೆಲವು ಮತ ಊರಂಚ ಅವು ಆ ಜಾತಿದಾಯನ ದೇವಸ್ಥಾನ ಅವ್ರ ಮನಸ್ಸಿನ ಬೆರೆಂಚಿಗೆ ಇಂಥ ಮತ ಕೆಲವು ಜಾತಿ ಅಂಚ ಮತ ದೇವರನ್ನ ಒಮ್ಮೆ ಸೇವೆಂದ ಅವು ಆಯನಂಬೆನ ಸಾರ್ವಜನಿಕವಾಗಿ ಭಕ್ತಿಯವರೆಗೂ ಅವಕಾಶ ಸಿಕ್ಕು ಐಕ್ಯ ಪಡೆದು ಅಮ್ಮೆಂಬಲ ಕ್ಷೇತ್ರ ನಿರ್ಮಾಣ ಮಾಡಲ್ಪ ನೇತೃತ್ವವನ್ನು ಈ ಯಾನ ವಹಿಸೊಂದಲ್ಲ ಸರ್ವರೆಗಳ ಅವಕಾಶ ಉಂಟು ಉರಿಯರ್ತರಿ ಕೈ ಸೇರ ಒಂದು ಪುಣ್ಯಕ್ಷೇತ್ರ ಅಮ್ಮೆಂಬರ ನಿರ್ಮಾಣ ಮಾಡ್ತದ ಐದು ಮಾಗಣೆ ಬಿಡಿದು ಕೊರ್ಕ ಹೋಯ್